ಕಳೆದ ಒಂದು ವಾರದ ಹಿಂದೆ ತಮಗೆಲ್ಲ ಗೊತ್ತಿರಬಹುದು, ನಮ್ಮ ಬಂಟ್ವಾಳ ತಹಸೀಲ್ದಾರ್ ಕಚೇರಿಯ ಎದುರುಗಡೆ ಬಿಜೆಪಿ ಪಕ್ಷದವರು ಒಂದು ಪ್ರತಿಭಟನೆಯನ್ನು ಮಾಡಿದರು. ಯಾವುದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು 3 ಜನರಿಗೆ 94C ಹಕ್ಕುಪತ್ರವನ್ನು ಕೊಡಲಿಲ್ಲ. ಈ ಹಕ್ಕುಪತ್ರವನ್ನು ಕೊಡುವಲ್ಲಿ ತಡೆ ಮಾಡ್ತಾರೆ ಎನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡಿದರು. ಇದರ ಬಗ್ಗೆ ಸಮಾಜದಲ್ಲಿ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಸಮಾಜದಲ್ಲಿ ಸಾರ್ವಜನಿಕರಿಗೆ ಇದು ಯಾವ ರೀತಿ ಹೀಗೆ ಆಗಿದೆ, ಯಾತಕ್ಕಾಗಿ ಆಯಿತು ಅನ್ನೋ ಉದ್ದೇಶಕ್ಕಾಗಿ ನಾನು ನಿಮ್ಮನ್ನು ಇವತ್ತು ಇಲ್ಲಿ ಕರೆದಿದ್ದೇನೆ. 2020ರಲ್ಲಿ ಈ 3 ಜನ ಅರ್ಜಿ ಕೊಟ್ಟಿದ್ದಾರೆ. 2020ರಲ್ಲಿ ಈ 3 ಜನ ಅರ್ಜಿ ಕೊಟ್ಟಿದ್ದಾರೆ. ಅಕ್ರಮ ಸಕ್ರಮಕ್ಕೆ 94Cಗೆ ಅರ್ಜಿ ಕೊಟ್ಟಿದ್ದಾರೆ. 2023ರವರೆಗೆ ಇದೇ ಈ ಹಿಂದಿನ ಶಾಸಕರು ಇಲ್ಲಿ ಶಾಸಕರಾಗಿದ್ದರು, ಮಾಜಿ ಶಾಸಕರು ಇಲ್ಲಿ ಶಾಸಕರಾಗಿದ್ದರು. ಅವರು 3 ವರ್ಷದಲ್ಲಿ ಇವರಿಗೆ 94Cಯನ್ನು ಮಾಡಿಕೊಡ್ಲಿಲ್ಲ. ನಿರಂತರವಾಗಿ ಅವರ ಕಚೇರಿಗೆ ಇವರು ಓಡಾಟ ಮಾಡುವಂತ ಕೆಲಸವನ್ನು ಮಾಡಿದ್ರು ಕೂಡ ಅವರು 94Cಯನ್ನು ಅವರಿಗೆ ಮಾಡಿಕೊಳ್ಳಿಲ್ಲ. 14/5/2026ರಂದು ಒಂದು ವಾರದ ಮೊದಲು ನನ್ನ ಕಚೇರಿಗೆ ಅವರು ಬಂದಿದ್ರು. 14/5/2026ರಂದು ಅವರಿಗೆ ನಾವು 94Cಯನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಅದು 94C ಮಾಡಿ ಅಕ್ರಮ ಸಕ್ರಮ ಆಗಲಿ 94C ಆಗಲಿ ಅದಕ್ಕೆ ಸರ್ಕಾರದ ಸುತ್ತೋಲೆನೇ ಇದೆ. ಅದು ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಕಂದಾಯ ಮಂತ್ರಿಗಳು, ಇಲ್ಲದ ರಾಜ್ಯದ ಮುಖ್ಯಮಂತ್ರಿಗಳು ಈ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು ಅನ್ನುವ ಸರ್ಕಾರದ ಸುತ್ತೋಲೆಯಲ್ಲಿ 13ನೇ ಕ್ಲಾಸ್ ಅಲ್ಲಿ ಬರೆದಿದೆ. ಈ ಹಿಂದಿನ ಮಾಜಿ ಶಾಸಕರುಗಳಲ್ಲಿ ಹೋಗಿ ಮಾತಾಡಿದಾರಲ್ಲ, ಇವರಿಗೆ ಸರ್ಕಾರದ ಸುತ್ತೋಲೆ ಬಗ್ಗೆ ಯಾವುದೇ ಮಾಹಿತಿಗಳು ಇಲ್ವಾ? ಅಲ್ಲ, ಅವರು ಇರುವಾಗ ಏನಾದರೂ ತಹಸೀಲ್ದಾರು ಹಕ್ಕುಪತ್ರವನ್ನು ಫಸ್ಟ್ ಆಫ್ ಆಲ್ ಇವರು ಮಾಡಿಯೇ ಕೊಡ್ಲಿಲ್ಲ. ಇನ್ನೊಂದು, ಅವರು ಇರುವಾಗ ಏನು ತಹಸೀಲ್ದಾರ್ ಹತ್ರ ಕೊಡಿಸ್ತಾ ಇದ್ರ? ಇದನ್ನು ಸಾರ್ವಜನಿಕರಿಗೆ ಅವರು ಒತ್ತಡ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಇದಲ್ಲದೆ ಅವರ ಕಾಲದಲ್ಲಿ ಇರುವಂತ 32,000 ಅಕ್ರಮ ಸಕ್ರಮ 94C ಕಡತಗಳು ನಾನು ಶಾಸಕನಾಗಿ ಬರುವವರೆಗೂ ಕೂಡ ಇಲ್ಲಿ ಪೆಂಡಿಂಗ್ ಇತ್ತು. ನಾನು ಶಾಸಕನಾಗಿ ಬಂದ ನಂತರ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನವನ್ನು ಅಕ್ರಮ ಸಕ್ರಮ 94C ಮಾಡುವಲ್ಲಿ ಕರ್ನಾಟಕದಲ್ಲಿ ವೆಬ್ಸೈಟಿಗೆ ಹೋಗಿ ನೋಡಿ, ಗೂಗಲ್ ಅಲ್ಲಿ ಹೋಗಿ ನೋಡಿ, ಪುತ್ತೂರು ಇಸ್ ದ ನಂಬರ್ 1. ಸುಮಾರು 2 ಸೇರಿ 4,200 ಕಡತಗಳನ್ನು ನಾವು ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 2,000ರಿಂದ ಮೇಲ್ಪಟ್ಟು ಎಕರೆ ಜಾಗವನ್ನು ಅಕ್ರಮ ಸಕ್ರಮದಲ್ಲಿ ಜನರಿಗೆ ಕೊಟ್ಟಿದ್ದೇವೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 9,000 94C ಮತ್ತು 94CC ಕಡತಗಳು ಈ ಹಿಂದಿನ ಬಿಜೆಪಿ ಸರ್ಕಾರ ಇರುವಾಗ ಅವರಿಗೆ ಅವರು ಅದಕ್ಕೆ ಅರ್ಹರಲ್ಲ ಅಂತ ಕಡತವನ್ನು ಕ್ಲೋಸ್ ಮಾಡಿ DC ಆಫೀಸ್ಗೆ ಕಳಿಸಿದ್ದಾರೆ. ನಾವು ಈಗ ನಮ್ಮ ಕಂದಾಯ ಸಚಿವರ ಹತ್ರ ಮಾತಾಡಿ ಅದನ್ನು ಪುನಃ ಪರಿಶೀಲನೆಗೆ ಕಳಿಸಿಕೊಡ್ಬೇಕು. ಯಾರೆಲ್ಲ ಅದಕ್ಕೆ ಅರ್ಹರಿದ್ದಾರೆ, ಯಾಕಂತ ಹೇಳಿದ್ರೆ 94C ಮತ್ತೆ 94CC ಇರುವವರು ಎಲ್ಲ ಬಡವರಿದ್ದಾರೆ. ಅವರ 9 ಸೆಂಟು ಜಾಗ, 5 ಸೆಂಟು ಜಾಗ, 3 ಸೆಂಟು ಜಾಗಕ್ಕಾಗಿ ಅವರು ಹೋರಾಟ ಮಾಡ್ಕೊಂಡು ಬಂದವರು. ಅವರ ಮನೆಯಲ್ಲಿ ಅದರಲ್ಲಿ ಇದೆ. ಅದರಿಂದ ಎಲ್ಲ ಕಡತಗಳನ್ನು ಮರುಪರಿಶೀಲನೆಗೆ ಕಳಿಸಿ ಆನಂತರ ವಿಚಾರಣೆ ಮಾಡಿ ಅದು ರಿಯಲಿ ಅವರಿಗೆ ಕಾನೂನಾತ್ಮಕವಾಗಿ ಸಿಗುವುದಿಲ್ಲ ಅಂತ ಹೇಳಿದ್ರೆ ಮಾತ್ರ ಅದನ್ನು ಮುಚ್ಚಬೇಕು, ಆ ಕಡತವನ್ನು ಮುಚ್ಚಳಿಕೆ ಮುಚ್ಚಿಗೊಳಿಸಬೇಕು.
ಅದನ್ನು ಕಡತವನ್ನು ವಾಪಸ್ ಕಳಿಸ್ಬೇಕು, ಇಲ್ಲ ಅಂತಾದ್ರೆ ಅದನ್ನು ವಾಪಸ್ ಗ್ರಾಂಟ್ ಮಾಡಬೇಕು ಅನ್ನೋ ಸುತ್ತೋಲೆಯನ್ನು ಕೂಡ ನಾವು ಕಳಿಸಿ ಯಾವುದೆಲ್ಲ ಕಡತಗಳನ್ನು ಕೂಡ ವಾಪಸ್ ತರಿಸುವಂತ ಎಲ್ಲ ಕಡತಗಳನ್ನು ವಾಪಸ್ ತರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತಿನವರೆಗೆ ಇಷ್ಟೊಂದು ಕಡತಗಳನ್ನು ಮಾಡಿ ಅವರ ಸಮಯದಲ್ಲಿ ಅವರು ಎಕರೆಗೆ 2 ಲಕ್ಷ ರೂಪಾಯಿಯಲ್ಲಿ ತಗೊಳ್ತಾ ಇದ್ರು. ಇದೇ ಹಿಂದಿನ ಮಾಜಿ ಶಾಸಕರು ನನ್ನ ಹತ್ರ 45 ಜನ ಇದ್ದಾರೆ. ನಾನು ಹಿಂದೆನೂ ಹೇಳಿದ್ದೇನೆ, ನೋಡಿ ನಮ್ಮ ಮೇಲೆ ನೀವು ವಾಗ್ದಾನ ಮಾಡಲಿಕ್ಕೆ ಬರಬೇಡಿ, ನಾವು ನಿಮ್ಮ ಮೇಲೆ ಯಾವುದೇ ವಾಗ್ದಾನಕ್ಕೆ ಹೋಗುವುದಿಲ್ಲ, ನಾವು ಬರೀ ಅಭಿವೃದ್ಧಿ ಪರವಾಗಿ ಕೆಲಸವನ್ನು ಮಾಡ್ತೇವೆ. ಯಾವಾಗ ನಮ್ಮ ಮೇಲೆ ಅವರು ಈ ಒಂದು ದಿವಸಕ್ಕಾಗಿ ಅಲ್ಲಿ ಸ್ಟ್ರೈಕ್ ಕೂತ್ಕೊಳ್ಳುವಂತ ಕೆಲಸವನ್ನು ಮಾಡಿದಾರ, ಇವರ ಸಮಯದಲ್ಲಿ ಎಕರೆಗೆ 2 ಲಕ್ಷ ರೂಪಾಯಿ ಕೊಟ್ಟು ಮಾಡಿಸಿದವರು ನಮ್ಮ ಹತ್ರ ಇದ್ದಾರೆ. ನಂಬರ್ 1. ನಂಬರ್ 2, ನಾವು ಇವಾಗ ಅಕ್ರಮ ಸಕ್ರಮ ಮಾಡಿದ್ರಲ್ಲಿ ಬಿಜೆಪಿ ಪಕ್ಷದ ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ, ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ್ದೇವೆ, ಬಿಜೆಪಿ ಪಕ್ಷದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರದು ನಾವು ಮಾಡಿದ್ದೇವೆ, ಎಲ್ಲ ಪಂಚಾಯತ್ ಸದಸ್ಯರದು ಮಾಡಿದ್ದೇವೆ, ಶಕ್ತಿ ಕೇಂದ್ರದ ಅಧ್ಯಕ್ಷರು ಮಾಡಿ ಲೀಸ್ಟ್ ಮಾಡ್ತೇವೆ. ಆದರೆ ಮಾಧ್ಯಮದ ಮುಖಾಂತರ ಅವರ ಹೆಸರುಗಳನ್ನು ಬಹಿರಂಗಪಡಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ಸಮಾಜದಲ್ಲಿ ಗೌರವಾನ್ವಿತರಿದ್ದಾರೆ. ಅವರು ನಾವು ಅವರ ಹೆಸರನ್ನು ಯಾಕೆ ಹೇಳುವುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಗೌರವಕ್ಕೆ ತೊಂದರೆ ಆಗ್ಬೋದು. ಇವರು ಗೌರವ ಇದ್ರೆ ಇವರು ಅವ್ರದನ್ನು ಮಾಡಿಕೊಡ್ಬೇಕಿತ್ತು. ಇವರೊಬ್ಬ ಶಾಸಕನಾಗಿದ್ದವರಲ್ವಾ, ಇವರ ಪಕ್ಷ ಇಲ್ಲಿ ಇತ್ತಲ್ಲ, ಅವರ ಪಕ್ಷದವರನ್ನೇ ಇವರು ಮಾಡದವರು ಬೇರೆ ಅವ್ರದ್ದು ಯಾರ್ದು ಮಾಡ್ತಾರೆ? ಇವರು ಯಾರ್ದು ಮಾಡಿದ್ದಾರೆ? ಲೀಸ್ಟ್ ಕೊಡ್ಬೇಕಾ? ಅವ್ರು ಬಂದ ನಾನು ಲೀಸ್ಟ್ ಕೊಡ್ತೀನಿ, ನಾನು ಯಾರ್ದೆಲ್ಲ ಮಾಡಿದ್ದೀನಿ ಅಂತ. ಬಿಜೆಪಿ ಅವ್ರದ್ದು ಬಾಕಿ ಜನರಲ್ ಪಬ್ಲಿಕ್ ಎಲ್ಲರದ್ದು ಮಾಡ್ತೇನೆ, ಪಕ್ಷದ ಹುದ್ದೆಯಲ್ಲಿ ಇದ್ದವ್ರದ್ದು ಯಾರ್ದೆಲ್ಲ ಮಾಡ್ತೇನೆ ಅಂತ ಬೇಕಿದ್ರೆ ಅವ್ರು ಲೀಸ್ಟ್ ಕೊಡಿ ಅಂತ ಹೇಳಿದ್ರೆ ನಾನು ಕೊಡ್ಲಿಕ್ಕೆ ರೆಡಿ ಇದೆ. ಇವರು ಅವರ ಪಕ್ಷದವ್ರದ್ದೇ ಮಾಡಲಿಲ್ಲ, ಜನಸಾಮಾನ್ಯರದ್ದು ಮಾಡಿಲ್ಲ. ಒಳಗಡೆ AC ರೂಮಲ್ಲಿ ಕೂತ್ಕೊಂಡು 25 ಏಜೆಂಟ್ಗಳನ್ನು ಇಟ್ಕೊಂಡು 2 ಲಕ್ಷ ರೂಪಾಯಿ ವಸೂಲು ಮಾಡಿದವರು. ನಾವು ಹಕ್ಕುಪತ್ರ ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ಅಲ್ಲಿ ಸ್ಟ್ರೈಕ್ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಕಾನೂನಾತ್ಮಕವಾಗಿ ಏನೋ ನಾವು ತಪ್ಪು ಮಾಡಿದ್ರೆ ಹೇಳಿ, ನಾವು ತಪ್ಪು ಮಾಡಿದ್ರೆ ಹೇಳಿ ಸ್ವಾಮಿ, ನಮಗೆ ನೋವಾಗ್ತದೆ. ಇಷ್ಟು ಜನರಿಗೆ ಪ್ರತಿ ವಾರ ಅಕ್ರಮ ಸಕ್ರಮ ಮಾಡುವ ಮುಖಾಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂದು ಗ್ರಾಮದಲ್ಲಿ ಕೂಡ ಇವತ್ತಿನವರೆಗೆ ಅಕ್ರಮ ಸಕ್ರಮ 94C 94CC ಅನ್ನು ಪ್ರತಿ ವಾರ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿ ನಾವು ಹಕ್ಕುಪತ್ರ ಕೊಡುವುದಿಲ್ಲ ಅಂತ ನಮ್ಮ ಮೇಲೆ, ಅದು ಒಂದು ದಿವಸಕ್ಕೆ ಇವರು ಅಲ್ಲಿ ಹೋಗಿ ಧರಣಿ ಮಾಡುವಂತ ಕೆಲಸ, ಅಲ್ಲಿ ಹೋಗಿ ಧಿಕ್ಕಾರ ಕೂಗುವಂತ ಕೆಲಸ, ಬೇಡವಾದ ಪದಗಳನ್ನು ನಮ್ಮ ಮೇಲೆ ಬಳಸುವಂತ ಕೆಲಸವನ್ನು ಮಾಡ್ತಾರಲ್ಲ, ಸಮಾಜ ಇವರನ್ನು ಖಂಡಿಸುವಂತ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ಇವತ್ತು ಪತ್ರಿಕಾಗೋಷ್ಠಿ ಯಾವನೊಬ್ಬ ಮಾತಾಡುವಾಗ ಯಾವುದೇ ಒಂದು ಅಶೋಕ್ ಕುಮಾರ್ ರೈ ಅವರ ಅಪ್ಪನ ಜಾಗನ ಅಂತ ಕೇಳ್ತಾನೆ ಇವರ ಪ್ರತಿಭಟನೆಯಲ್ಲಿ. ಅಶೋಕ್ ರೈ ಅವರು ಕೊಡ್ತಾ ಇರೋದು ಅಶೋಕ್ ರೈ ಅವರ ಅಪ್ಪನ ಜಾಗನ ಅಂತ ಒಬ್ಬ ಕೇಳ್ತಾನೆ. ನಮ್ಮ ಮನಸ್ಸಿಗೂ ಕೂಡ ನೋವಾಗ್ತದೆ, ಒಂದು ಕಡೆಯಿಂದ ನೋವಾಗ್ತದೆ, ಒಂದು ಕಡೆಯಿಂದ ನಮ್ಮ ಶಕ್ತಿಯನ್ನು ಪರಿಶೀಲಿಸುವಂತ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಅಂತ ಆಗ್ತದೆ. ಆ ಕೇಳ್ತಾರಲ್ಲ, ನನ್ನ ವೈಯಕ್ತಿಕ ನೆಲೆಯಲ್ಲಿ ಯಾರಾದರೂ ವಾಗ್ದಾಳಿ ಮಾಡಿದರೆ ನನ್ನ ಎದುರು ಬಂದವರು ಮಾಡುವಂತ ಮಾಡಬೇಕು. ಒಳ್ಳೆ ಸಂಸ್ಕಾರಯುತ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಯಾರು ಕೂಡ ಈ ರೀತಿ ವಾಗ್ದಾಳಿ ಮಾಡುವುದಿಲ್ಲ. ನನ್ನ ಅಪ್ಪ ಅವ್ರಿಗೆ ಏನು ಮಾಡಿದ್ದಾರೆ, ನನ್ನ ತಂದೆ ಅವ್ರಿಗೆ ಏನಾದರೂ ತೊಂದರೆ ಮಾಡಿದಾರ? ಅಲ್ಲ, ನಾವು ಅಕ್ರಮ ಸಕ್ರಮ ಮಾಡುವುದು ತಪ್ಪ ಅಲ್ಲ? ಇವರ ಹಿಂದಿನ ಶಾಸಕರು ಇದ್ರಲ್ಲ, ಇವರು ಎಷ್ಟು ಜನ, ಅವರ ದಾಖಲೆಯನ್ನು ತಗೊಳ್ಳಿ ಸ್ವಾಮಿ. ನಿಮ್ಮ ಇಷ್ಟು ಜನ ಶಾಸಕರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದ್ದಾರಲ್ಲ, ಅವರ ಅಂಕಿಅಂಶಗಳನ್ನು ತಗೊಳ್ಳಿ. ನಿಮ್ಮ ಶಾಸಕರು ಎಷ್ಟೆಷ್ಟು ಅಕ್ರಮ ಸಕ್ರಮ ಬೈಠಕ್ಗಳನ್ನು ಮಾಡಿದ್ದಾರೆ, ಎಷ್ಟೆಷ್ಟು ಜನರಿಗೆ ಅಕ್ರಮ ಸಕ್ರಮ ಕೊಟ್ಟಿದ್ದಾರೆ, 94C ಕೊಟ್ಟಿದ್ದಾರೆ, 94CC ಕೊಟ್ಟಿದ್ದಾರೆ. ಅದನ್ನು ನೋಡಿ ಮತ್ತೆ ಸಾರ್ವಜನಿಕರ ಎದುರುಕೊಂಡು ಮಾತಾಡಿ. ಅದು ಯಾವುದೇ ನಿಮಗೆ ಅದರ ಹಕ್ಕೇ ಇಲ್ಲ, ನೀವು ಏನು ಮಾಡಿಲ್ಲ, ಇವತ್ತಿನವರೆಗೆ ಮಾಡಲಿಲ್ಲ. ನಮ್ಮ ಮೇಲೆ ಹೇಳ್ತಿರಲ್ಲ, ನನ್ನ ತಂದೆಯ ಮೇಲೆ ಹೇಳ್ತಿರಲ್ಲ. ಅದು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳನ್ನು ಬಳಸ್ತಾನೆ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಬಳಸ್ತಾರೆ, ಏನು ಬೇಕಾದ್ರೂ ಹೇಳ್ತಾರೆ. ಆದರೆ ತಂದೆ ತಾಯಿಗೆ ಬೈಯುವಂಥದ್ದು ಸರಿಯಲ್ಲ. ಇದು ಒಳ್ಳೆಯ ಅಪ್ಪ ಅಮ್ಮನಿಗೆ ಹುಟ್ಟಿದವನು ಇಂಥ ಭಾಷೆಗಳ ಪ್ರಯೋಗ ಮಾಡುವುದಿಲ್ಲ. ಅದನ್ನು ಅವ್ರು ತಿಳ್ಕೊಳ್ಬೇಕು. ನಾನು ಕೂಡ ಅದಕ್ಕಿಂತ ಕಟುವಾದ ಭಾಷೆಯನ್ನು ಉಪಯೋಗಿಸಬಹುದು. ಇನ್ನೆಲ್ಲಾದ್ರೂ ಮುಂದೆ ಅವನು ಮಾತಾಡ್ಲಿಕ್ಕೆ ನನ್ನ ಎದುರು ಬಂದು ಮಾತಾಡಬೇಕು.
ನಾನು ಕಟುವಾದ ಭಾಷೆಗಳನ್ನು ಬಳಕೆ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಸಾರ್ವಜನಿಕವಾಗಿ ಒಂದು ಜನಪ್ರತಿನಿಧಿ ಆದ್ದರಿಂದ ನಾನು ಕಟುವಾದ ಭಾಷೆಯನ್ನು ಬಳಸಲಿಕ್ಕೆ ಹೋಗುವುದಿಲ್ಲ. ಅದು ಒಳ್ಳೆಯ ಸಂದೇಶ ಅಲ್ಲ. ಇನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನನ್ನ ಆತ್ಮೀಯರು ಆಗಿರುವಂಥವರು ಒಂದು ಎರಡು ವಿಚಾರಗಳನ್ನು ಹೇಳಿದ್ದಾರೆ. ಅಶೋಕ್ ಕುಮಾರ್ ಅವರು ಬಿಜೆಪಿಯಿಂದ ಬೆಳೆದು ಬಂದವರು. ಸ್ವಾಮಿ, ಬಿಜೆಪಿಯಿಂದ ಬೆಳೆದು ಬಂದದ್ದಲ್ಲ, ಬಿಜೆಪಿ ನನಗೆ ಕುತ್ತಿದ್ದು ಮೇಲ್ಗಡೆಯಿಂದ. ಬಿಜೆಪಿಯವರು ನನ್ನನ್ನು ತುಳಿಯುವಂತ ಕೆಲಸ ಮಾಡಿದ್ದಾರೆ. ಅವರು ಬಿಜೆಪಿಯಲ್ಲಿ ಇದ್ದೇನೆ, ಅವರು ಕೂಡ ನನ್ನ ಆತ್ಮೀಯರಾಗಿದ್ದರು. ಆದರೆ ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ದಯಮಾಡಿ ಪುಸ್ತಕ ಓದುವ, ಪೇಪರ್ ಓದುವ, ಮಾಹಿತಿಗಳನ್ನು ತಿಳ್ಕೊಳ್ಳುವಂತಹ ಕೆಲಸಗಳನ್ನು ನೀವು ಮಾಡಬೇಕು. ವಿಧಾನ ಪರಿಷತ್ ಸದಸ್ಯರು ಹಿಂದೆ ಹೇಗೋ ನಡೀತಿತ್ತು, ಈಗ ಸ್ವಲ್ಪ ಓದಿ ಸ್ವಾಮಿ, ಓದಿ ತಿಳ್ಕೊಂಡು ಮಾಡಿ. ನಾನು ಉದ್ಯಮ ಮಾಡಿದ್ದೀನಿ, ಟ್ಯಾಕ್ಸ್ ಕಟ್ಟಿದ್ದೀನಿ, ವ್ಯಾಪಾರ ಮಾಡಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ, ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಉದ್ಯಮ ಬೆಳೀಲಿಕ್ಕೆ. ಎರಡನೇದು ಹೇಳಿದ್ದಾರೆ, ಅವರು ಭಾರತ ಮಾತಾ ಕಿ ಜೈ ಅಂತ ಹೇಳ್ತಾರೆ, ಮೋದಿಜಿಗೆ ಬೈತಾರೆ. ಏನು ವಿಚಾರ? ಭಾರತ ಮಾತಾ ಕಿ ಜೈ, ಭಾರತ ಮಾತೆಯನ್ನು ಯಾರಿಗಾದ್ರೂ ಪೇಟೆಂಟ್ ಕೊಟ್ಟಿದ್ದೀವ ನಾವು? ನಾವು ಭಾರತದವರು, ನಮ್ಮ ಭಾರತ ಮಾತಾ ನಮ್ಮ ತಾಯಿ, ಅದನ್ನು ಕಾಂಗ್ರೆಸ್ ಪಕ್ಷದವರು ಹೇಳಬಾರ್ದಂತ ಯಾರಾದ್ರೂ ಪೇಟೆಂಟ್ ಕೊಟ್ಟಿದ್ದೀವ? ನಾವೆಲ್ಲ ಭಾರತೀಯರು ಸ್ವಾಮಿ, ನಮಗೆಲ್ಲ ಹಕ್ಕಿದೆ ಭಾರತ ಮಾತಾಗೆ ಜೈ ಅಂತ ಹೇಳಲಿಕ್ಕೆ. ನಮ್ಮ ಉಸಿರಿನೊಳಗೆ ನಾವು ಭಾರತ ಮಾತಾಗೆ ಜೈ ಅಂತ ಹೇಳ್ತೀವಿ. ನಮ್ಮ ಉಸಿರಿನೊಳಗೆ ಹಿಂದೂ ಧರ್ಮ ನನ್ನ ಧರ್ಮ ಅಂತ ಹೇಳ್ತೇನೆ. ನಾನು ಬಿಡುವುದಿಲ್ಲ, ಅದನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇನ್ನೊಬ್ಬರ ಧರ್ಮವನ್ನು ಹೀಯಾಳಿಸುವಂತ ಕೆಲಸ ನಾವು ಮಾಡಬೇಕು. ಈ ದೇಶದಲ್ಲಿ ಬಾಳ್ಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಭಾರತ ಮಾತೆಗೆ ಜೈ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಹೌದು, ಹೇಳ್ತೇವೆ. ಶ್ರೀಮಾನ್ ನರೇಂದ್ರ ಮೋದಿ ಅವರನ್ನು ವೈಯಕ್ತಿಕವಾಗಿ ಎಲ್ಲಿ ಕೂಡ ದೂಷಣೆ ಮಾಡಲಿಲ್ಲ. ನರೇಂದ್ರ ಮೋದಿ ಅವರಿಗೆ ಗೌರವ ಕೊಟ್ಟು ಮಾತಾಡಿದ್ದೇವೆ. ಈ ದೇಶದ ಪ್ರಧಾನಿ ಅಂತ ಹೇಳಿದ್ರೆ ಯಾರಾಗ್ಲಿ ಪಕ್ಷ, ಜನ ಅವರನ್ನು, ಇಡೀ ದೇಶದ ಜನ ಅವರನ್ನು ಆಯ್ಕೆ ಮಾಡಿದ್ದಾರೆ. ಗೌರವ ಕೊಡ್ಲಿಕ್ಕೆ ನಮಗೆ ಗೊತ್ತಿದೆ. ನಾವು ಎಲ್ಲಿಯೂ ದೇಶದ ಪದವಿಯನ್ನು ಬಿಡ್ಕೊಳ್ಳುವಂತ ಕೆಲಸಗಳಿಲ್ಲ ನಮ್ಮ ದೇಶ ಬಂದ ಅಂತ. ಆದರೆ ದೇಶದಲ್ಲಿ ಆಗುವ ತೊಂದರೆಗಳೇನಿದೆ, ಈಗ ನೀಟಲ್ಲಿ ತೊಂದರೆ ಆಗಿದೆ, ಅದನ್ನು ನಾವು ಹೇಳುವಂತ ಕೆಲಸಗಳು ಮಾಡಬೇಕಲ್ಲ, ಜನರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಬೇಕಲ್ಲ. ನಾವೇನಾದ್ರೂ ನರೇಂದ್ರ ಮೋದಿಗೆ ಬೇಡದ ಪದಗಳನ್ನು, ಶ್ರೀಮಾನ್ ನರೇಂದ್ರ ಮೋದಿ ಅವರಿಗೆ ಬೇಡದ ಪದಗಳನ್ನು ನಾವು ಬಳಸಿದೀವ? ಎಲ್ಲಿ ಬಳಸಿಲ್ಲ. ನೀಟಿನಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ದೇವೆ, ಆಗಿದೆ, ನೀಟಿನಲ್ಲಿ ತೊಂದರೆ ಆಗಿದೆ. ಅದೇ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ರೆ ಈಗ ಎಜುಕೇಶನ್ ಮಿನಿಸ್ಟರ್ ಅವರನ್ನು ರಾಜೀನಾಮೆ ಕೇಳ್ತಾ ಇರ್ಲಿಲ್ವಾ? ನಾವು ಕೇಳಿದೀವ ರಾಜೀನಾಮೆ ಕೊಡಿ ಅಂತ? ಅವರೇ ಕೊಡಬೇಕಿತ್ತು. ಶ್ರೀಮಾನ್ ನರೇಂದ್ರ ಮೋದಿ ಅವರೇ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಯಾರಿದ್ದಾರೆ ಅವರ ಹತ್ರ ರಾಜೀನಾಮೆ ಕೊಡಿಸ್ಬೇಕಿತ್ತು. ಆನಂತರ ಇನ್ನೊಂದು ಪದಗಳನ್ನು ನನ್ನ ಆತ್ಮೀಯರು ಕಿಶೋರ್ ಬೊಟ್ಟೋಡಿ ಅವರು ಬಳಕೆ ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ 352 ಕೋಟಿ ರೂಪಾಯಿಯ ಒಂದು ದೇವಸ್ಥಾನದ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದಾರೆ. ಅದು ಪ್ರಸಾದಂ ಸ್ಕೀಮ್ ಅಲ್ಲಿ ಬಂದಿರುವುದಂತೆ. ನಾನು ಇದಕ್ಕೆ ಹೇಳಿದ್ರು, ಸ್ವಾಮಿ ನೀವು ಬಜೆಟ್ ಪುಸ್ತಕವನ್ನು ಓದಿ, ನನ್ನ ಆತ್ಮೀಯರಾದ ಕಿಶೋರ್ ಬೊಟ್ಟೋಡಿ ಅವರೇ, ಸ್ಟಡಿ ಮಾಡಿ, ಸುಮ್ಮನೆ ಹೇಳುವುದಲ್ಲ. ಈಗ ಮುಂದಿನ ತರಲ್ಲ, ನೀವೀಗ ವಿಧಾನ ಪರಿಷತ್ ಸದಸ್ಯರು, ಮುಂದೆ ಏನಾಗ್ತಿತ್ತು ಹಿಂದೆ, ಈಗ ಆಗಲ್ಲ. ಸ್ವಲ್ಪ ಓದಿ. ಪ್ರಸಾದಂ ಯೋಜನೆ ಕೇಂದ್ರ ಸರ್ಕಾರ ಮಾಡಿ ಜನರನ್ನು ಮಂಗ ಮಾಡಿದೆ. ಇಡೀ ದೇಶದಲ್ಲಿ ನೀವೇ ಬಸ್ ಕೊಟ್ಟಿದ್ರಿ. ನಾವು ಸುಳ್ಯದ ಪ್ರಸಾದಂ ಸ್ಕೀಮ್ ಅಲ್ಲಿ ಸುಳ್ಯದ ದೇವಸ್ಥಾನವನ್ನು ಸೇರಿದ್ವಿ. ಯಾವ ದೇವಸ್ಥಾನ? ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಳಿಸಿದೀವಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಕಳಿಸಿದ್ದೆ. ಉಪ್ಪಿನಂಗಡಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಕಳಿಸಿದ್ದೆ. ನಾನು ಎಲ್ಲರ ಹತ್ರ, ನಿಮ್ಮ ಬ್ರಿಜೇಶ್ ಅವ್ರ ಹತ್ರ ಕೂಡ ನಾನು ಹೇಳಿದ್ದೆ, ಸ್ವಾಮಿ ಒಂದು ದೇವಸ್ಥಾನಕ್ಕೆ ಕೊಡಿಸಿ ಬಂತ. ನೀವು ಅಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಬರುವಂತ 352 ಕೋಟಿ ರೂಪಾಯಿ ಅದು ಪ್ರಸಾದಂ ಸ್ಕೀಮು, ಅದರಿಂದ ಅಶೋಕ್ ರೈ ಅವರ ಫ್ಲೆಕ್ಸ್ ಅನ್ನು ಹಾಕ್ತಾ ಇದ್ರ ಅಂತ ಹೇಳ್ತಾ ಇದ್ರಲ್ಲ. ದಯಮಾಡಿ ಓದಿ ಹೇಳಿ, ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡಬೇಡಿ. ಮೊದಲೇ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅವತ್ತು ತೆರವುಗೊಳಿಸುವಾಗ ಬಂದು ಏನೇನೋ ಜನ ನಿಮ್ಮನ್ನು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಬೈದಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಆದ್ರಿಂದ ದಯಮಾಡಿ ಇನ್ನು ಮುಂದೆ ಆದ್ರೂ ಅದು ಪ್ರಸಾದಂ ಸ್ಕೀಮ್ ಅಲ್ಲ. ನೀವು ಒಂದು ಕೂಡ ಪ್ರಸಾದಂ ಸ್ಕೀಮ್ ಈ ಕರ್ನಾಟಕಕ್ಕೆ ಬಂದಿಲ್ಲ, ಯಾವುದು ಕೂಡ ಇವತ್ತಿನವರೆಗೆ ಮುಟ್ಲಿಲ್ಲ. ಗೊತ್ತಿಲ್ಲ ಇನ್ನು ಕೊಡ್ತದೆ, ಒಂದು ಬರ್ತದೆ ಅಂತ ಇತ್ತು, ಅದು ಮುಟ್ಲಿಲ್ಲ. ಖೇಲೋ ಇಂಡಿಯಾ ಅಂತ ಹೇಳಿದ್ರಿ, ಖೇಲೋ ಇಂಡಿಯಾದಲ್ಲಿ ನಮ್ಮ ಗ್ರೌಂಡ್ ಅನ್ನು ಕಳಿಸಿ 24 ಕೋಟಿಗೆ
ಬೇರೆ ಬೇರೆ ಜೂನಿಯರ್ ಕಾಲೇಜ್ ಗ್ರೌಂಡ್ ಅನ್ನು ಕಳಿಸಿದೆ. ಒಂದಾದ್ರೂ ಕೊಟ್ರ ಸ್ವಾಮಿ ಖೇಲೋ ಇಂಡಿಯಾದಲ್ಲಿ? ಒಂದಾದ್ರೂ ಕೊಟ್ರ? ಅದು ಕೊಡಿ, ಒಂದಾದ್ರೂ ಕೊಡಿಸಿ. ಇನ್ನಾದ್ರು ನಾನು ಡೆಲ್ಲಿಗೆ ಹೋಗಿ ಕೇಳಿದೆ, ಇವತ್ತು ನನಗೆ ಖೇಲೋ ಇಂಡಿಯಾ ಒಂದಿಲ್ಲ, ಪ್ರಸಾದಂ ಸ್ಕೀಮ್ ಒಂದೇ ಇಲ್ಲ. ಬ್ರಿಜೇಶ್ ಶೆವಟ್ ಅವರು ಬಂದು ಯಾಕೆ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬ್ರಿಜೇಶ್ ಶೆವಟ್ ಅವರು ಪಾಪ ಸ್ವಲ್ಪ ಓದ್ತಾರೆ, ಸ್ವಲ್ಪ ಅನುಭವಿ, ಅಂದರೆ ಸ್ವಲ್ಪ ಅಟ್ಲೀಸ್ಟ್ ನಾಲೆಜ್ ಯುತ ಮನುಷ್ಯ ಅಂತ ನನಗೆ ಅವರ ಮೇಲೆ ಗೌರವ ಇತ್ತು. ಯಾಕೆ ಬಂದು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದೆ ಸರ್ಕ್ಯುಲರ್ ಪ್ರಕಾರ ಹೀಗೇನೆ ಕೊಡಬೇಕಂತ ಅವ್ರಿಗೆ ಗೊತ್ತಿದೆ. ಪಕ್ಷದ ಒತ್ತಡಕ್ಕೆ ತಂದು ಮಾತಾಡಿದಾರ ಅಂತ ಗೊತ್ತಿಲ್ಲ. ಬ್ರಿಜೇಶ್ ಶೆವಟ್ರ ಬಗ್ಗೆ ನಾನು ಏನನ್ನೂ ಕೊಡ್ಲಿಕ್ಕೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಒನ್ ಎಕ್ಸ್ಕ್ಯೂಸ್ ಮಾತಾಡಬೇಕಿದ್ರೆ ನನ್ನ ಹತ್ರ ಪ್ರಶ್ನೆಗಳ ಸುರಿಮಾಳೆ ಇದೆ, ನಾನು ಹಾಕ್ಲಿಕ್ಕೆ ಹೋಗುದಿಲ್ಲ. ಅವರು ಅಭಿವೃದ್ಧಿ ಪರವಾಗಿ ಕೆಲಸವನ್ನು ಮಾಡುವಂಥದ್ದು ನಮ್ಮ ಧರ್ಮ. ನಮ್ಮನ್ನು ಜನ ಯಾಕೆ ಕಲಿಸ್ತಾರೆ ಅಂತ ಹೇಳಿದ್ರೆ, ನೀವು ಅಭಿವೃದ್ಧಿ ಮಾಡಿ, ನೀವು ಕಾಂಗ್ರೆಸ್ ಬಿಜೆಪಿ ಅಂತ ತಿಕ್ಕಾಟ ಮಾಡಬೇಡಿ ಅಂತ ಜನ ಹೇಳ್ತಾರೆ. ನಾನು ಕೂಡ ಇವತ್ತು ಪ್ರಶ್ನೆ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಜನಗಳಿಗೆ ಮಾಹಿತಿ ಹೋಗಬೇಕು, ತಿಳಿಬೇಕು. ಬ್ರಿಜೇಶ್ ಶೆವಟ್ ಅವರೇ, ನೀವು ವಿದ್ಯಾವಂತರು, ಗೊತ್ತಿದ್ದವರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ತಿರುಗಿ ಮುಂದುವರಿಸುವಂತ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ನೀವು ಪ್ರಯತ್ನವನ್ನು ಮಾಡಿ. ನಮಗೆ ಮಾಣಿಯಿಂದ ಸಂಪಾಜವರೆಗೆ NHAಯಲ್ಲಿ ರಸ್ತೆ ಬೇಕು ಅಷ್ಟೇ ಹೇಳ್ತೀನಿ. ದಯಮಾಡಿ ಅದನ್ನು ಸ್ಪೀಡ್ ಅಪ್ ಮಾಡಿ. ನಾನು ಮಾಡ್ತಾ ಇದ್ದೇನೆ, ನೀವು ಸ್ಪೀಡ್ ಅಪ್ ಮಾಡಿ. ನಾವು ಜೊತೆಯಲ್ಲಿ ಕೆಲಸ ಮಾಡುವ, ಪುತ್ತೂರಿನ ಅಭಿವೃದ್ಧಿ ಮಾಡುವ. ಜನರು ಅಭಿವೃದ್ಧಿ ಪರ ಯಾರಿದೆ ಅವರಿಗೆ ಆಶೀರ್ವಾದ ಮಾಡಲಿ, ತೊಂದರೆ ಇಲ್ಲ. ನಾನು ನಿಮ್ಮ ಬಗ್ಗೆ ಏನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನೀವು ಕೂಡ ದಯಮಾಡಿ ಮುಂದಿನ ದಿವಸಗಳಲ್ಲಿ ನೋಡಿಕೊಂಡು, ಸಾಧಕ ಬಾಧಕ ನೋಡಿಕೊಂಡು, ನಂದು ತಪ್ಪಿದ್ರೆ ಹೇಳಿ, ನಾನು ತಪ್ಪು ಮಾಡಿದ್ರೆ ಹೇಳಿ. ನಾನು ಅಕ್ರಮ ಸಕ್ರಮ 94CC 94CL ಏನೋ ತಪ್ಪು ಮಾಡಿದ್ರೆ ಹೇಳಿ, ನೀವು ಹೋರಾಟ ಮಾಡಿ. ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿ ಇಟ್ಟಿದೆ ಅಂತ ತಿಳ್ಕೊಳ್ಳಿ. ಈಗ ಇವರು ಹೋರಾಟ ಮಾಡಿದ್ರಿಂದ ಈ ಮನುಷ್ಯನಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಕಷ್ಟ. ಇವರು ಮಾಡಿರುವುದು 2020ರಲ್ಲಿ ಅರ್ಜಿ ಕೊಟ್ಟಿದ್ದಾರೆ. 15 ವರ್ಷ ಅಲ್ಲಿ ಇರಬೇಕು, ಆದ್ರೆ ಮಾತ್ರ 90% ಆಗುವುದು. ಇನ್ನು 3 ಜನರಿಗೆ ಅಬ್ಜೆಕ್ಷನ್ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಆದ್ರಿಂದ ಒಬ್ಬ 3 ಕುಟುಂಬಗಳಿಗೆ ನೀವು ಅನ್ಯಾಯ ಮಾಡಿದ ನಿಮ್ಮ ಹೋರಾಟ, ನಿಮ್ಮ ರಾಜಕೀಯ ಹೋರಾಟದಿಂದ ಆ 5 ಕುಟುಂಬಗಳಿಗೆ ಹಕ್ಕುಪತ್ರ ಕೊಡುವಂತ ಕೆಲಸಕ್ಕೆ ನೀವು ಅವರಿಗೆ ಅನ್ಯಾಯ ಮಾಡಿದಿರಿ. ಆ 5 ಕುಟುಂಬಗಳು ಏನು ಗೊತ್ತಿಲ್ಲದೆ ನಿಮ್ಮನ್ನ ನೀವು ಕರೆದದಕ್ಕೆ ನಿಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೂ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ 15 ವರ್ಷದ ಅವರು ವಾಸವಾಗಿರಬೇಕು, ಆದ್ರೆ ಮಾತ್ರ 94C 94CC ಕೊಡಬಹುದು. ಇವರು ಅರ್ಜಿ ಕೊಟ್ಟಿದ್ರೆ 2000 ಅರ್ಜಿ ಕೊಟ್ಟರೆ ಆನಂತರ ಕೊಟ್ಟರು ಕೂಡ ಈಗ ಅವ್ರಿಗೆ 15 ವರ್ಷದಿಂದ ಅಲ್ಲಿ ವಾಸವಾಗಿದ್ದು ಅರ್ಜಿ ಆಮೇಲೆ ಕೊಡುವಂತ ಅವಕಾಶಗಳು ಇದೆ. ಆದ್ರೂ ಅಲ್ಲಿ ಇದ್ದದಕ್ಕೆ ಯಾವುದೇ ದಾಖಲೆಗಳು ಇಲ್ಲ. ಆದ್ರಿಂದ ಇದನ್ನು ಪರಿಶೀಲನೆ ಮಾಡುವಂತ ವಿಚಾರಕ್ಕೆ ಬಂದು ಅದನ್ನು ಪರಿಶೀಲನೆ ಮಾಡಿ ಆನಂತರ ನಾವು ಈಗ ಹಕ್ಕುಪತ್ರ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಈಗಲೇ ಇದರ ಬಗ್ಗೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ, AC ಗೆ ಕಂಪ್ಲೇಂಟ್ ಮಾಡಿದ್ದಾರೆ, DC ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಕರ್ನಾಟಕ ಸರ್ಕಾರಕ್ಕೆ ಆಗಿದೆ, ಕೋರ್ಟಿಗೂ ಕೂಡ ಫೈಲ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಬೇರೆ. ಆದ್ರಿಂದ ಪರಿಶೀಲನೆ ಮಾಡುವಂತ ಕೊಡುವಂತ ಆ 5 ಕುಟುಂಬಗಳಿಗೆ ತೊಂದರೆ ಮಾಡಬೇಕು ಅಂತ ಏನ್ ನಮ್ಮ ಹತ್ರ ಇರಲಿಲ್ಲ. ಕೊಡುವಂಥದ್ದು ನಾವು ಮುಂದೆ 1 ತಿಂಗಳ 15 ದಿವಸ ಮೊದಲೇ ಕೊಡಬೇಕಿತ್ತು. ಬಂಟ್ವಾಳ ತಹಸೀಲ್ದಾರ್ ಅವರು ನಮಗೆ 1 to 5 ಮಾಡ್ಲಿಕ್ಕಿದೆ, ಈಗ ಅಕ್ರಮ ಸಕ್ರಮ ಬೈಠಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಕ್ಕೆ ನಾವು ಒಂದು 10 ದಿವಸ ಮುಂದೆ ಹಾಕಿದ್ವಿ. ಹೊರತು ಯಾವುದೇ ಪರ್ಸನಲ್ ಇಂಟ್ರೆಸ್ಟ್ ಯಾರಿಗೂ ಕೊಡ್ಬೇಕಂತ ಇವತ್ತು ಕೂಡ ನಾವು ಯಾವತ್ತು ಬಿಜೆಪಿ ಕಾಂಗ್ರೆಸ್ ಅಂತ ನೋಡುವುದೇ ಇಲ್ಲ. ಬಿಜೆಪಿ ಕಾಂಗ್ರೆಸ್ ಯಾವುದೇ ಇರಲಿ, ಯಾರು ಇಲ್ಲಿ ಮಾಡ್ತಾರೆ ಅವ್ರದೆಲ್ಲ ಅಕ್ರಮ ಸಕ್ರಮ 94CC 94C ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಯಾರಿಗೂ ಕೂಡ ದುಡ್ಡು ಕೂಡ ಕೊಡಬೇಡಿ. ಅಧಿಕಾರಿಗಳು ನಿಮ್ಮಂತ ದುಡ್ಡು ಕೇಳಿದ್ರೆ ದಯಮಾಡಿ ಅಕ್ರಮ ಸಕ್ರಮ 94C 94CCಗೆ ನಿಮ್ಮನ್ನು ದುಡ್ಡಿಗೆ ಪೀಡಿಸಿದ್ರೆ ನನಗೆ ಕರೆ ಮಾಡಿ, ಒಂದು ಸಲ ಆಗದಿದ್ರು ನನ್ನ ಹತ್ರ ಬನ್ನಿ, ಅದನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಮಾಧ್ಯಮದ ಮೂಲಕ ಜನರಿಗೆ ನಿಜವಾದ ನ್ಯಾಯ ಏನಿದೆ ಅದನ್ನು ತಿಳಿಸುವಂತ ಪ್ರಯತ್ನ ಮಾಡಬೇಕು ಅಂತ ನಿಮ್ಮ ಮಾಧ್ಯಮದವರನ್ನು ಕರೆದಿದ್ದೀನಿ. ನೀವು ಕೂಡ ಇದಕ್ಕೆ ಸಹಕಾರಿಯಾಗಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಂಡು. ದುಡ್ಡು ಕೂಡ ಕಟ್ಟಿದ್ದಾರೆ, ಎಲ್ಲ ಕಟ್ಟಿ ಆದ್ಮೇಲೆ ಅವರಿಗೆ ವಂಚನೆ ಆಗಿದೆ ಅಂತ ಅವರ ಆರೋಪ ಇರುವಂತೆ. ನೋಡಿ, ಈಗ ಅಧಿಕಾರಿಗಳು ಹಾಗಾದ್ರೆ ಡಾಕ್ಯುಮೆಂಟ್ ನೋಡದೆ ದುಡ್ಡು ಕಟ್ಟಿಸಿದ್ದಾರೆ. ಎಂತ ಇದು? 14/5/2026ಕ್ಕೆ ದುಡ್ಡು ಕಟ್ಟಿದ್ದಾರೆ, 16ಕ್ಕೆ ಸ್ಟ್ರೈಕ್ ಮಾಡಿದ್ದಾರೆ. ಅವರು ದುಡ್ಡು ಕಟ್ಟಿರೋದು 14 ತಾರೀಕಿಗೆ, 14/5/2026ಕ್ಕೆ ರಸೀದಿ ಪಾವತಿ ಆಗಿದ್ದಾರೆ. 16/5/2026ಕ್ಕೆ ಅವರು ಸ್ಟ್ರೈಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ.
8 ವರ್ಷ ಆಯಿತು ಸ್ವಾಮಿ ಅರ್ಜಿ ಕೊಟ್ಟವರು. ಈ ಒಂದು ದಿವಸ ಅವರಿಗೆ ತಡ ಆಗ್ತದ? ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಅಕ್ರಮ ಸಕ್ರಮ ಬೈಟೆಕ್ಕಲ್ಲೇ ಕೊಡೋದು, ಅದನ್ನು ಆ ಭಾಗದ ಜನಪ್ರತಿನಿಧಿಯೇ ಕೊಡಬೇಕು. ಈಗ ಇವರ BJP ಎಲ್ಲೆಲ್ಲಿ MLAಗಳಿದ್ದಾರೆ ಅಲ್ಲಿ ಅವರೇ ಕೊಡೋದು ತಾನೆ, ಅಲ್ಲಿ ತಹಸೀಲ್ದಾರ್ ಕೊಡ್ತಾರೆ, ಕೊಡಲಿಕ್ಕೆ ಅಧಿಕಾರ ಇಲ್ಲ, ಸುತ್ತೋಲನೆ ಇದೆ, ಅವರೇ ಕೊಡಬೇಕಾಗ್ತದೆ. 26ನೇ ತಾರೀಕಿಗೆ ಪೆರ್ನೆಯ ಬೈಠಕಲ್ಲಿ ಕೊಡ್ತೇವೆ ಅಂತ ತಿಳುವಳಿಕೆ ಪತ್ರಕ್ಕೆ ಬರೆದು ಕೊಟ್ಟಿದ್ದಾರಲ್ಲ, ಅದೇ ಅದು ಇವತ್ತು ಬೈಠಕ್ ಆದರೆ ಅದಕ್ಕೆ ಅಬ್ಜೆಕ್ಷನ್ ಬಂದಿದೆ ಅಲ್ಲ, ಅದು ಯಾವಾಗ ಈಗ ಅಬ್ಜೆಕ್ಷನ್ ಬಂದಿದೆ? ಅದರ ನಂತರ ಅದಕ್ಕೆ ನಂತರ ಅಬ್ಜೆಕ್ಷನ್ ಬಂದಿದೆ. ಅವ್ರಿಗೆ ಕೊಡಬಾರ್ದು, 15 ವರ್ಷ ಅವ್ರಿಗೆ ಇರಲಿಲ್ಲ, ಲೋಕಾಯುಕ್ತಕ್ಕೆ ಬರೆದಿದ್ದಾರೆ, ಅವ್ರು 15 ವರ್ಷದಲ್ಲಿ ಇರಲಿಲ್ಲ, ಅದನ್ನು ಪರಿಶೀಲನೆ ಮಾಡ್ತೀವಿ. ಅವ್ರಿಗೆ ಕೊಡಬಾರ್ದು ಅಂತ ಏನಿಲ್ಲ, ನಾವು ಕೊಡಬೇಕಂತ ನಾನು ಅಪ್ರೂವ್ ಮಾಡಿ ಕಳಿಸಿ ಇದನ್ನು ಮಾಡಿಸಿದ್ದು ನಾವೇ ಮಾಡಿಸಿದ್ದು, ಇವರು BJP ಅವರು ಮಾಡಿದೆಲ್ಲ. ನಾನೇ ಫೋನ್ ಮಾಡಿ ಅವರಿಗೆ ಬಂದಿದ್ದರು, ನಾನೇ ಫೋನ್ ಮಾಡಿ ತಹಸೀಲ್ದಾರಿಗೆ ಹೇಳಿದೆ, ಅಲ್ಲಿ VAಗೆ ಹೇಳಿದೆ, ಇಮಿಡಿಯೇಟ್ ನೆಕ್ಸ್ಟ್ ಮೀಟಿಂಗ್ ಅವ್ರಿಗೆ ಕೊಡಬೇಕು, ಬಡವರಿದ್ದಾರೆ ಅಂತ ನಾನೇ ಹೇಳಿದ್ದು. ಅವ್ರಿಗೆ ಮನೆ ಕಟ್ಟಲಿಕ್ಕೆ ಶೀಟು ಕೊಟ್ಟಿದ್ದೀನಿ ಈ ಹಿಂದೆ ನಮ್ಮ ಟ್ರಸ್ಟಿಂದ, ಅವರ ಮನೆ ಕಟ್ಟುವಾಗ ಸಿಮೆಂಟ್ ಕೊಟ್ಟಿದ್ದೀನಿ, ಅದೇ ಮನೆ ಅವರಿಗೆ.